ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ್ಲ ಸೊಲ್ಮೇಲು ಯಾನು ಚಂದ್ರಿಕಾ ಅನ್ನಪೂರ್ಣ ಕಿಚನ್ಗೆ ನಿಕ್ಲೇನು ಮಾತರಿಂದ ಮೂಗಿಡೆ ಎತ್ಕೊಂಡುಲ್ಲೆ ಇನಿ ನಮ್ಮ ಕೂಜಾಲಿಗೆ ಒಂಜಿ ಹೇರ್ ಡೈ ಇಲ್ಲಲ್ಲಿ ತಿಕ್ಕುನ ಕೆಲವು ಗಿಡಕ್ಲೆಡೆ ಎಂಚ ಮಲ್ಪನೊಂದು ತೂಕ ನಾವಿವತ್ತು ಮನೆ ಹತ್ತಿರ ಸಿಗುವ ಕೆಲವು ಗಿಡದಿಂದ ಬಿಳಿ ಕೂದಲಿಗೆ ಒಂದು ಹೇರ್ ಡೈ ಮಾಡೋದು ಹೇಗೆ ನೋಡುವ. ಇಲ್ಲಿ ನೋಡಿ ನೋಡ್ತಾ ಇರ್ಬೋದು, ಇದು ಭೃಂಗರಾಜ್ ಅಂತ. ಇದರ ಎಲೆಗಳು ಬೇಕು. ಒಂದು ತುಲೆ ಭೃಂಗರಾಜ್ ಅತ್ತಂಡ ಗರ್ಗ ಪನ್ಪೆರು ನೆತ್ತ ಇರೆವಂತೆ ನಮಕ್ ಬೋಡಾಪುಡು ಹೇರ್ ಡೈ ಮಲ್ಪರೆಗ ಅಂಚನೆ ಒಂದು ಮದರಂಗಿ ತೊಪ್ಪುಲ ಬೋಡು. ಇದು ನೋಡಿ ಮದರಂಗಿ ಸೊಪ್ಪು, ಇದು ಕೂಡ ನಮಗೆ ಹೇರ್ ಡೈಗೆ ಬೇಕಾಗ್ತದೆ. ಆಮೇಲೆ ಇದು ಸೀಬೆ ಎಲೆ, ಇದನ್ನು ಕೂಡ ನಾವು ಮದರಂಗಿ ಸೀಬೆ ಎಲೆ ಮತ್ತು ಗರ್ಗ ಅಂದರೆ ಭೃಂಗರಾಜ್ ಇವೆಲ್ಲವನ್ನು ಸೇರಿ ನಾವು ಹೇರ್ ಡೈ ಇವತ್ತು ಮಾಡೋದು. ಒಂದು ಪೆರಂಗೈದ ಇರೆ ಒಂದೆಲ್ಲ ನಮ್ಮ ಪೇರಳೆದ ಒಂದುಲ ನಮ್ಮ ಹೇರ್ ಡೈ ಮಲ್ಪರೆಗೆ ಪಾಡುಡಾಪುಂಡು ಒಂದೇನು ಪೂರ ಕೊಯ್ದಿಯಾನ ಅವಿನ ದೆಕ್ಕೊಡು ಬೊಕ್ಕ ತುಲೆ ಒಂದು ಪೂರ ಕೊಯ್ದು ರೆಡಿ ಮಾಡ್ತದೆ ದಿವಂಡೆ. ನೋಡಿ ಇದೆಲ್ಲ ಎಲೆಗಳನ್ನು ನಾನು ತಕ್ಕೊಂಡೆ. ಇದನ್ನೀಗ ನಾವು ಚೆನ್ನಾಗಿ ತೊಳ್ಕೊಬೇಕು. ನೋಡಿ ಭೃಂಗರಾಜ್ ಇದರಲ್ಲಿ ನೋಡಿ ಕಿವಿಯೋಲೆ ಥರ ಒಂದು ಹೂ ಇರ್ತದೆ, ಇದು ಭೃಂಗರಾಜ್ ಅಂತ. ನೀವು ಕರೆಕ್ಟಾಗಿ ನಿಮಗೆ ಇನ್ನೊಂದು ಸಲ ತೋರಿಸ್ತಾ ಇದ್ದೇನೆ. ಇದು ಭೃಂಗರಾಜ್ ಅಂತ. ಒಂದು ತುಲೆ ಗರ್ಗ ಮಸ್ತ್ ಎಡ್ಡೆ ಒಂದು ಕೂದಲಿಗೆ, ಇದು ಕೂದಲಿಗೆ ತುಂಬ ಒಳ್ಳೆಯದು ಗರ್ಗ. ಇದರದ್ದು ಎಣ್ಣೆ ಕೂಡ ಮಾಡ್ತಾರೆ. ನಾನು ಎಣ್ಣೆಯ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ ಆಲ್ರೆಡಿ. ಹೇರ್ ಆಯಿಲ್ದೆಲ್ಲ ಒಂಜಿ ವಿಡಿಯೋ ಅಪ್ಲೋಡ್ ಮಾಡಿದೆ. ಒಂದೇನು ಪೂರ ದೆಕ್ಕದ ಒಂಜಿ ಮಿಕ್ಸಿ ಜಾರಿಗೆ ಪಾಡಿಯಾನ ಇವೆಲ್ಲವನ್ನು ತೊಳೆದು ನಾನೊಂದು ಮಿಕ್ಸಿ ಜಾರಿಗೆ ಹಾಕಿದೆ. ನಿಮಗೆ ನೋಡಿ ಈ ಭೃಂಗರಾಜ್ ಅನ್ನು ನಾವು ಹೀಗೆ ಕೈಯಲ್ಲಿ ಸ್ವಲ್ಪ ತಿಕ್ಕಿದರೆ ಸ್ವಲ್ಪ ಹೊತ್ತಾಗುವಾಗ ನಮ್ಮ ಕೈ ಕೂಡ ಕಪ್ಪಾಗ್ತದೆ. ನೋಡಿ ಅಷ್ಟು ಒಳ್ಳೆಯ ಗುಣ ಉಂಟು, ಕೂದಲಿಗೆ ತುಂಬ ಒಳ್ಳೆಯದಿದು, ಕಪ್ಪಾಗ್ತದೆ. ಇದನ್ನೀಗ ರುಬ್ಕೋಬೇಕು. ಯಾನಿಕ್ಲೆ ತೋಜೆ ಗರ್ಗನ ಕೈಟ್ ಚೂರು ತಿಕ್ಕಂಡ ಅವು ಕೈಲ ಕಪ್ಪಾಪುಂಡು ಪಂಡ ಐಟ್ ಕೂಜಲ್ ಕಪ್ಪಾವರೆಗ್ಲ ಎಡ್ಡೆ ಒಂಜಿ ಮರ್ದಂದೆ ಪನ್ನುಲಿ ಗರ್ಗ ಒಂದು ಮಿಕ್ಸಿಡ್ ಸಣ್ಣ ಕಡೆದಾಕಿನ ನಮ್ಮ ಒಂಜಿ ಬೌಲ್ಗೆ ಪಾಡುನ್ಗ ಬೊಕೊಂಜಿ ಫ್ರೆಂಡ್ಸ್ ನಮ್ಮನೆಕ್ ಕರ್ಬದ ಪಾತ್ರೆ ಬೋಡಾಪುಂಡು ಒಂದೆಂದಿವರೆ. ಇದಕ್ಕೆ ನಮಗೆ ಒಂದು ಕಬ್ಬಿಣದ ಪಾತ್ರೆಯಲ್ಲೇ ಇದನ್ನು ನಾವು ಇಡಬೇಕಾಗ್ತದೆ. ಇವಾಗ ನೋಡಿ ಇದು ಇಷ್ಟು ಫೈನ ಪೇಸ್ಟ್ ಆಯಿತು. ಇವಾಗ ಇದಕ್ಕೆ ಒಂದು ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೋಬೇಕು. ನೆಕ್ ಒಂಜಿ ಲಿಂಬೆದ ರಸನ ನೆಕ್ ಮುಲ್ಪ ಪಾಡೋಡು ಪಾಡ್ದು ಶೋಕು ಬೆರೆದು ನಮ್ಮೊಂಜಿ ಕರ್ಬದ ಪಾತ್ರೆಡು ಇಟ್ಲಾಪುಂಡು ಕರ್ಬದ ಪಾತ್ರೆಡು ಪಾಡ್ದು ನಮ್ಮ ದಿಯೋಡಾಪುಂಡು. ಇವನ್ನು ಚೆನ್ನಾಗಿ ಬೆರೆಸಿ ನಾವು ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಇದನ್ನು ಇಡಬೇಕಾಗ್ತದೆ. ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ದರೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಈ ಒಂದು ಒಳ್ಳೆ ಹೇರ್ ಡೈ ಒಂದು ಮನೆಮದ್ದು, ಇದನ್ನು ಎಲ್ಲರಿಗೆ ಶೇರ್ ಮಾಡಿ. ಈ ಒಂಜಿ ಇಲ್ಲಲೇ ಆಪಿನ ಒಂಜಿ ಹೇರ್ ಡೈನ ಆಯ್ನಾತ್ ಜನಕ್ಕೆ ನಿಕ್ಲು ಶೇರ್ ಮಲ್ಪಲೆ ಪೂರಕ್ಲೆಲ್ಲ ಹೆಲ್ಪ್ ಆವಡು. ಇತ್ತೆ ಒಂದೇನು ಶೋಕು ಬೆರೆ ತುಲಿತ ಶೋಕು ಬೆರೆದಾಕಿನ ನಮ್ಮ ಒಂದೇನು ಒಂಜಿ ಕರ್ಬದ ಪಾತ್ರೆಡು ಪಾಡೋಡು. ಇದನ್ನು ಈಗ ಒಂದು ಕಬ್ಬಿಣದ ಪಾತ್ರೆಯಲ್ಲಿ ನಾವು ಹಾಕಬೇಕು. ನೋಡಿ ನಾನು ಅದು ಕಬ್ಬಿಣದ ಪಾತ್ರೆಯಲ್ಲಿ ಹಾಕುವ ವಿಡಿಯೋ ನನ್ನ ಕೈಯಲ್ಲಿ ಮಿಸ್ ಆಯಿತು, ಸಾರಿ. ಸೊ ನಾನು ನಿಮಗೆ ಒಂದು ದಿನ ಆದ ನಂತರ ಅದು ಹೇಗೆ ಆಗಿದೆ ಕಬ್ಬಿಣದ ಪಾತ್ರೆಯಲ್ಲಿ ನೋಡಿ. ಯಾನು ಕರ್ಬದ ಬಾಣಲೆಡು ಪಾಡ್ದಿತ್ತೆ ಅವು ಪಾಡ್ನಾಗ ವಿಡಿಯೋ ಮಿಸ್ ಆಂಡು ನಿಕ್ಲು ಒಂಜೇ ದಿನ ತುಲೆ ಇಂಚ ಆಪುಂಡು ಕರ್ಬದ ಬಾಣಲೆಡು ನಿಕ್ಲು ಪಾಡ್ದಿಂಡ ಅಂಚನೆ ನಮ್ಮ ಒಂಜಿ ಡೈಲಿ ಅವಿನಿಂಚ ಮತ್ತೊಂದು ಇಪ್ಪೊಡು. ನಾವು ದಿನ ಇದನ್ನು ಹೀಗೆ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇಡಬೇಕು. ಒಟ್ಟಾರೆ ನಾವು ಇದನ್ನು 9 ದಿನ ಹೀಗೆ ಮುಚ್ಚಳ ಮುಚ್ಚಿ ಇಡಬೇಕು. 9 ದಿನ ಒಂದೇನು ಕರ್ಬದ ಪಾತ್ರೆಡು ಅಂಚನೆ ಮುಚ್ಚಳ ಮುಚ್ಚಿದು ಮಧ್ಯೋಡಿಂಚ ದೆತ್ತದು ತೂವೊಂದು ಇಪ್ಪೊಡು 9 ದಿನ ಹಾಗೆ ಇಡಬೇಕು. ನೋಡಿ 9 ದಿನ ಆದ ನಂತರ ಇದು ಹೇಗೆ ಆಗಿದೆ ನೋಡಿ. ಕಲರ್ ನೋಡಿದದು ಫುಲ್ಲು ಕಪ್ಪಾಗಿದೆ. 9 ದಿನ ಹಾಕಿನ ತುಲೆ ಕಪ್ಪಾದು ಬೈದನು ಕಲರ್. ನನ್ನ ಒಂದೇ ನಮ್ಮ ಕೂಜಲಿಗೆ ಪಾಡೋಲಿ ಏರೆಗ್ಲ ಪಾಡೋಲಿ ಒಂಜೊಂಜಿ ಕೂಜಲಿತ್ತೆ ಬೊಲ್ದಾತಿನಾಗಲೆಲ್ಲ ಒಂದೇನು ಕಂಟಿನ್ಯೂ ಪಾಂಡ ಖಂಡಿತ ಕೂಜಲು ಬೊಲ್ದಿತ್ತಿನ ಕಪ್ಪ ಆಪುಂಡು. ಅಂಚನೆ ನನ್ನ ದುಂಬಗು ಓ ಕೂಜಲ್ಲ ಬೊಲ್ದಾಪುಜಿ ನಾರ್ಮಲ್ ಇತ್ತಿನಕುಲ್ಲ ಒಂದು ಪಾಡೋಲಿ ದಾಲನೆಟ್ಟು ಕೆಮಿಕಲ್ ಹೆಚ್ಚಿ. ಇದನ್ನು ಬಿಳಿ ಕೂದಲು ಇರುವವರು ಸರಾಗವಾಗಿ ಹಚ್ಚಿದರೆ ಬಿಳಿ ಕೂದಲು ಕಪ್ಪಾಗ್ತದೆ ಪರ್ಮನೆಂಟಾಗಿ. ಮತ್ತು ಇದು ಯಾರು ಕೂಡ ಹಚ್ಬೋದು. ಈಗ ಫುಡ್ಡಿನ ಮತ್ತು ಹಾರ್ಮೋನ್ನ ವ್ಯತ್ಯಾಸದಿಂದ ಕೂದಲು ಬೇಗ ಬಿಳಿ ಆಗ್ತದೆ ಸಣ್ಣ ವಯಸ್ಸಿನಲ್ಲೇ. ಅಂಥವರು ಇದನ್ನು ಸರಾಗವಾಗಿ ಹಾಕಿದರೆ ಖಂಡಿತ ಬಿಳಿ ಕೂದಲು ಆಗೋದೇ ಇಲ್ಲ.
ನಮ್ಮ ಇದರಲ್ಲಿ ಯಾವುದೇ ಕೆಮಿಕಲ್ ಕೂಡ ಇಲ್ಲ. ಯಾರು ಬೇಕಾದರೆ ಇದನ್ನು ಕೂದಲಿಗೆ ಹಚ್ಕೋಬಹುದು. ನೋಡಿ ನನ್ನ ಕೈ ಕೂಡ ನೀವು ನೋಡಿರ್ಬೋದು ಎಷ್ಟು ಕಪ್ಪಾಗಿ ಬಂದಿದೆ ನೋಡಿ. ನಾನು ಸ್ವಲ್ಪ ಕೈಯಲ್ಲಿ ತಗೊಂಡಾಗ ನೋಡಿ ಎಷ್ಟು ಕಪ್ಪಾಗಿ ಬಂದಿದೆ. ಕೂದಲು ಕೂಡ ಹಾಗೆ ನೀವು ಸರಾಗವಾಗಿ ಹಚ್ಚಿದರೆ ಕುರುಹೆ ಇಲ್ಲದಂತೆ ನಿಮ್ಮ ಕೂದಲು ಕಪ್ಪಾಗ್ತದೆ. ತುಯರತ ಫ್ರೆಂಡ್ಸ್ ಹೇರ್ ಡೈ ಏತು ಶೋಕಾದ ಬೊಯ್ದಂಡು ಒರಂಬ ದಿನ ನಿಕ್ಕಲು ಅವಿನ ದೀದು ಮಲ್ತರಡ ಹೇರ್ ಡೈ ರೆಡಿ ಆಪುಂಡು. ನಿಕ್ಲೆಗ್ ಈ ವಿಡಿಯೋ ಇಷ್ಟ ಆನಂದೆನ್ವೆ ಕೂದಲಿಗೆ ನಮ್ಮ ಒಂದಿನ ಪ್ರಧಾನ ಪೂಜೋಡು. ಕೂದಲಿಗೆ ನಾವು ಇದನ್ನು ಚೆನ್ನಾಗಿ ಹಚ್ಚಿ ಅದು ಒಣಗಿದ ನಂತರ ಸ್ನಾನ ಮಾಡಬೇಕು. ಒಂದು ಪೂಜಿದು ಒಣಗಿನ ಬೊಕ್ಕ ನಮ್ಮ ಒಂದೇನು ಮೀಯೋಡು ಅಂಚನೆಗಳು ಸರಾಗ ಕಂಟಿನ್ಯೂ ಆದ ಒಂದೇನು ಮಲ್ತಡ ಕೂದಲು ಕಪ್ಪಾಪುಂಡು. ಹೀಗೆ ನೀವು ಸರಾಗವಾಗಿ ಈ ಹೇರ್ ಡೈಯನ್ನು ಬಳಸೋದ್ರಿಂದ ನಿಮ್ಮ ಕೂದಲು ಕಪ್ಪಾಗ್ತದೆ. ಆದಷ್ಟು ಜನರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟಾಂಡ ಲೈಕ್ ಮಲ್ಪ್ಲೆ, ಕಮೆಂಟ್ ಮಲ್ಪ್ಲೆ, ಅಂಚನೆ ಸಬ್ಸ್ಕ್ರೈಬ್ ಮಲ್ಪ್ಲೆ, ಕೊಡೋರಪ್ಪನೊಂದುಲ್ಲೆ ಪೂರಕ್ಲೆಲ್ಲ ಶೇರ್ ಮಲ್ಪ್ಲೆ. ಧನ್ಯವಾದ.